ಶೌರ್ಯ ಮರೆತರೆ ಭಾರತ ಹಿಂದುತ್ವ ನಾಶವಾದಂತೆ ಅಂತ ಚಿಂತಕ ಅಂಕಣಕಾರ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ 60ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವ ಪ್ರಯುಕ್ತ ಬಜರಂಗ ದಳದ ನೇತೃತ್ವದಲ್ಲಿ ದೇಶಾದ್ಯಂತ ನಡೀತಾ ಇರುವ ಶೌರ್ಯ ಜಾಗರಣ ರಥಯಾತ್ರೆ ಸೋಮವಾರ ಮಂಗಳೂರಿಗೆ ಆಗಮಿಸಿದ ಸಂದರ್ಭ ಕದ್ರಿ ಮೈದಾನದಲ್ಲಿ ಆಯೋಜಿಸಿದ ಸಾರ್ವಜನಿಕ ಸಭೆಯಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಹಿಂದೂ ಮತ್ತು ಶೌರ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಶೌರ್ಯದ ಉದಾಹರಣೆಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ. ಆದರೆ ಕೆಲವೊಮ್ಮೆ ಸೆಕ್ಯುಲರಿಸಂ, ತುಷ್ಟೀಕರಣಗಳ ಪ್ರಭಾವ ಆವರಿಸಿಕೊಂಡಾಗ ಶೌರ್ಯವನ್ನ ಮರೆತು ಹೊಡೆತ ತಿಂದಿದ್ದೇವೆ. ಅನಂತರ ಮತ್ತೆ ಶೌರ್ಯ ಅನಾವರಣಗೊಂಡಿದೆ. ಹಾಗಾಗಿ ಶೌರ್ಯವನ್ನ ಮರೆಯಬಾರದು ಅಂತ ಸೂಲಿಬೆಲೆ ಹೇಳಿದ್ರು. ಬ್ರಿಟಿಷರು ಹಲವು ರೀತಿಯಲ್ಲಿ ಅಂದು ಭಾರತೀಯರನ್ನ ಒಡೆದು ಆಳಿದ್ರು. ಆದ್ರೆ ಇದು ಜಾತಿ ಹೆಸರಿನಲ್ಲಿ ಒಡೆಯುವ ಪ್ರಯತ್ನ ಮಾಡಿತಾ ಇದೆ. ಜಾತಿ ಗಣತಿ ಹೆಸರಲ್ಲಿ ಮುಂಬರುವ ದಿನಗಳಲ್ಲಿ ಹಿಂದೂಗಳನ್ನ ಒಡೆಯುವ ಪ್ರಯತ್ನಗಳು ನಡೆಯಲಿದ್ದು ಇದನ್ನ ಒಟ್ಟಾಗಿ ಎದುರಿಸಬೇಕಾಗಿದೆ ಅಂತ ಹೇಳಿದ್ರು. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಫೆಲ್ ಮಾತನಾಡಿ, ಸರ್ಕಾರ ಶಾಂತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾ ಇದೆ. ಆದ್ರೆ ಅಶಾಂತಿ ಸೃಷ್ಟಿಸ್ತಾ ಇರುವವರು ಯಾರು? ಶಿವಮೊಗ್ಗದ ಘಟನೆ ಮಂಗಳೂರಿನಲ್ಲಿ ನಡೆದಿದ್ರೆ ದಂಗೆಕೋರರ ಮನೆಗಳು ಪುಡಿಯಾಗ್ತಾ ಇದ್ವು. ಇದು ಔರಂಗಜೇಬನ ಕಾಲ ಅಲ್ಲ, ನರೇಂದ್ರನ ಕಾಲ ಅಂತ ಹೇಳಿದ್ರು. ಮೂಡಬಿದ್ರಿ ಕರಿಂಜೆ ಶ್ರೀಗಳು ಆಶೀರ್ವಚನ ನೀಡಿದ್ರು. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂಬಿ ಪುರಾಣಿಕ್ ಅಧ್ಯಕ್ಷತೆ ವಹಿಸಿದ್ರು. ಕ್ಷೇತ್ರೀಯ ಸತ್ಸಂಗ ಪ್ರಮುಖ್ ಮಹಾಬಲೇಶ್ವರ ಹೆಗಡೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸಂಚಾಲಕ ಸುನಿಲ್ ಆಚಾರ್, ವಿಎಚ್ಪಿ ಮಂಗಳೂರು ಅಧ್ಯಕ್ಷ ಎಚ್.ಕೆ. ಪುರುಷೋತ್ತಮ್, ರಥಯಾತ್ರೆ ಸ್ವಾಗತ ಸಮಿತಿಯ ಕಾರ್ಯದರ್ಶಿ ಭುಜಂಗ ಕುಲಾಲ್ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕಾಗಿ ಹುತಾತ್ಮರಾದವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ಸ್ಮರಣೆಯನ್ನ ಮಾಡುವ ದಿನ ಈ ಧರ್ಮಕ್ಕಾಗಿ ವೇದಿಕೆಯ ಮೇಲೆ ಇರುವ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಮಾಡ್ತಾ 2024 ಪ್ರಾರಂಭ ಆಯಿತು. ವಿಶೇಷವಾಗಿ ಒಂದು ಯುವ ಶಕ್ತಿ ಅಗತ್ಯ ಇದೆ. ಅದಕ್ಕೋಸ್ಕರ ಬಜರಂಗ ದಳವನ್ನು 1900 ಶೌರ್ಯ ಜಾಗೃತಿ ಅವರೇ ಸಾಧ್ಯನೇ ಇಜ್ಜಿ ಇತ್ತೊಂಜಿ ಪಾತ್ರ ಪಣ್ಣೀರು. ನಮ್ಮ ಮಗನನ್ನ ಪಾಕಿಸ್ತಾನದಲ್ಲಿ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಆಗಿದೆ ಅಂತ ಸುದ್ದಿ ಬರೋದ್ರ ವೇಳೆಗೆ ಮೆರುಗನ್ನು ನೀಡಿದಂತಹ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಿದಂತಹ ಸಂಘದ ಪ್ರಾಂತದ ಸಹಕಾರ್ಯವಾದಂತಹ ತಂದು ಭಾರತ ಪೆನಿ ಪೊರ್ತುಡು ಶ್ರದ್ಧೆಡೆ ಸ್ಮರಣೆ ಮಲ್ತಂದು ವಿಶ್ವ ಹಿಂದೂ ಪರಿಷತ್ತಿಗೆ 50ನೇ ವರ್ಷ ದಿಂಜೊಂದುಪ್ಪನಂಚತ್ತಿನ ಶುಭ ಪರ್ವಕಾಲಡು ಬಜರಂಗದಳ ಒಂದು ಯೋಚನೆ ಮಲ್ತಣೆ ನೆನ ಅರ್ಥಪೂರ್ಣವಾದ ನಮ್ಮ ಆಚರಣೆ ಮಲ್ಪಡು. ವಿಶ್ವ ಹಿಂದೂ ಪರಿಷತ್ತಿಗೆ 50ನೇ ವರ್ಷ ದಿಂಜಿನಾಗ ಶೌರ್ಯ ರಥಯಾತ್ರೆ ಒಂಜಿ ನಮ್ಮ ಪಿದಡ್ಪ ಓಡು ಪಡೆದ ಯೋಚನೆ ಮಲ್ತಿನಿ ಮಾತ್ರವತ್ತೆ ಇನಿ ಶೌರ್ಯದ ಪ್ರತೀಕವಾದಿತ್ತಿನಂಚತ್ತಿನ ಕೇಸರಿ ಸಾಲನ್ನು ಪಾಡ್ದಿನಂಚತ್ತಿನ ಬಜರಂಗ ದಳದ ಸಹಿತವಾದ ದುಮ್ಮುಕೊಲ್ದಿನಂಚತ್ತಿನ ಸಾವಿರಾರು ಕಾರ್ಯಕರ್ತರೇನವರ ಉಡಲದಿಂಜಾದ ಅಭಿನಂದಿಸೆಯರೆ ಅನೆ ಇಚ್ಛೆ ಪಡೆಯುವುದಿಲ್ಲ. ಶೌರ್ಯ ಜಾಗೃತಿ ಅವರೇ ಸಾಧ್ಯನೇ ಇಜ್ಜಿ ಇತ್ತೊಂಜಿ ಪಾತ್ರ ಪಣ್ಣೀರು ಎಂಗೆ ನೆನ್ಪಾಪಡೋ ಒಂದು ಕೆಂಡ ಪರಶುರಾಮೆ ಒಂಜಿ ಪುರ್ತುಡು ತನ್ನ ಕೈಟಿತ್ತಿನಂಚತ್ತಿನ ಕುಡರಿನ ಬೀಜಿನಾಗ ಪೋಡಿದ ಕಡಲೆ ನಂಗೆ ಜಾಗನು ಕೊರುಂಡುಗೆ ಅಂಚಿತ್ತಿನ ಪೆರ್ಮೆದ ತುಳುವೇರು ನಮ್ಮ ಪರಶುರಾಮನ ಪರಾಕ್ರಮನ ನಿಕಲು ತೋಪಾಯರನ್ನ ಅಂಡ ಈ ನಮನ ಕುಡ್ಲಡ ಒವೇ ರೀತಿದ ಭಯೋತ್ಪಾದನೆ ಮತಾಂತರ ಓಲ ಅವರೇ ಸಾಧ್ಯ ಇಜ್ಜೆ ಅಂತ ಪಣಿಯರೆ ಯಾನು ಸಂತೋಷ ಪಡಪೆ ಬಂದುಲೆ ಹೆಮ್ಮೆ ಪಡಪೆ ಅಪ್ಪಗ ನಮ್ಮ ನಿಜವಾಯಿನಂಚುತ್ತಿನ ತುಳುವೇರು ಕೇಸರಿ ಆತು ಸುಲಭ ಒಂದು ಈ ಕೇಸರಿಯಿಂದ ಬಂಡ ಒಂದು ಅಗ್ನಿ ಸೂತ್ತ ಕೈತಡೆ ಬನ್ನಾಗ ಒಂಚೂರು ಜಾಗ್ರತೆ ಮಲ್ಪುಡ ಪುಣ್ಣಮ್ಮ ದಯಗಂದಕ್ಕೆ ಎಂಡ ಕೆಲವು ಜನ ಗೊತ್ತಿತ್ತದೆ ಜನ ಅಂತ ಬಂದಾಗ ಸೂಕು ಕೈಪಾಡ್ರೆ ಬರ್ಪಂಚತ್ರ ಪ್ರಸಂಗವನ್ನು ಬೇರೆ ಇನಿ ಬಜರಂಗದಳ ಬಂದ್ಬರವು
ಕೇವಲ ಒಂಜಿ ಕೇಸರಿ ಸಾಲನ ಧಾರಣೆ ಮಲ್ತಿನಂಚುತ್ತಿನ ಒಂಜಿ ಕೇವಲ ಸ್ವಯಂ ಸೇವಕರನ್ನ ತಂಡತ್ತೆ ಅವು ಎಂಜಿನಂದ ಕೆಂಡ ನಮ್ಮ ಧರ್ಮಗೂ ನಮ್ಮ ಸಂಸ್ಕೃತಿಗೆ ನಮ್ಮ ಗೋಮಾತೆಗೆ ತೊಂದರೆ ಅಪ್ಪನಂಚುತ್ತಿನ ಸಮಯ ಸಂದರ್ಭ ಕಾಲಟು ಇಡೀ ಸುಡುಪ್ಪನಂಚುತ್ತಿನ ಒಂಜಿ ಮಲ್ಲ ಅಗ್ನಿ ನಮ್ಮ ಬಜರಂಗ ದಳ ಅಂದ ಪನಿಯರೇ ಅನ್ನು ಸಂತೋಷ ಪಡಿಪೆ ಬಂದುಲೆ. ಬಜರಂಗ ದಳ ಅಂದ್ರೇ ಪರಾಕ್ರಮ. ಅದು ನವೀನ್ ಮೂಡ್ಶೆಟ್ಟಿ ಹೇಳಿದಾಗೆ ಬಜರಂಗ ದಳ ಅಂದ್ರೆ ಶೌರ್ಯ, ಬಜರಂಗ ದಳ ಅಂದ್ರೆ ಧೈರ್ಯ, ಬಜರಂಗ ದಳ ಅಂದ್ರೆ ಶಕ್ತಿ, ಬಜರಂಗ ದಳ ಅಂದ್ರೆ ಹೋರಾಟ, ಬಜರಂಗ ದಳ ಅಂದ್ರೆ ಸಂಘರ್ಷ. ಬಜರಂಗ ದಳ ಹುಟ್ಟಿದ್ದೇ ಸಂಘರ್ಷಕ್ಕೋಸ್ಕರ. 1984ರಲ್ಲಿ ಬಜರಂಗ ದಳವನ್ನು ಪ್ರಾರಂಭ ಮಾಡಬೇಕಾದ್ರೆ ದೇಶದ ಪೂಜ್ಯ ಸಾಧು ಸಂತರು ಯೋಚನೆ ಮಾಡಿದ್ರು, ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಾವು ರಾಮ ಜನ್ಮಭೂಮಿಯ ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ, ಒಂದು ಯುವ ಶಕ್ತಿ ಅಗತ್ಯ ಇದೆ, ಅದಕ್ಕೋಸ್ಕರ ಬಜರಂಗ ದಳವನ್ನು 1984ರಲ್ಲಿ ಪ್ರಾರಂಭ ಮಾಡಿದ್ರು. ಆ ಮಸೀದಿಯ ಯಾರು ಮುಖ್ಯಸ್ಥ ಹೇಳ್ತಾನೆ, ನೀವೇನಾದ್ರೂ ಅಯೋಧ್ಯೆಗೆ ರಥಯಾತ್ರೆಯನ್ನು ಕೈಗೊಂಡಿದ್ರೆ ನಾವು ಲಕ್ನೋದಿಂದ ಅಯೋಧ್ಯೆ ತನಕ ನಾವು ಮಾರ್ಚ್ ಫಾಸ್ಟ್ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಇಡೀ ದೇಶದ ಜನರನ್ನು ಮುಸಲ್ಮಾನರನ್ನು ಇಟ್ಕೊಂಡು. ಆಗ ತಾನೇ ಹುಟ್ಟಿದಂತ ಬಜರಂಗ ದಳ ಇಡೀ ಆ ಸವಾಲುಗಳಿಗೆ ಉತ್ತರವನ್ನು ಕೊಡುತ್ತಾ ಹೇಳಿತು, ತಾಕತ್ತಿದ್ರೆ ನೀವು ಮೆರವಣಿಗೆ ಮಾಡಿ, ನಾವು ದೇಶದ ಎಲ್ಲ ಮಸೀದಿಗಳಲ್ಲಿ ಹನುಮಾನ್ ಚಾಲಿಸವನ್ನು ಪಠನ ಮಾಡುತ್ತೇವೆ, ಹನುಮಾನ್ ಚಾಲಿಸವನ್ನು ಪಠನ ಮಾಡ್ತೀವಿ ಅಂತ ಹೇಳಿ. ಮುಂದಿನ ಜನವರಿಯಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೊಳ್ಳಲಿದೆ. 400 ವರ್ಷಗಳ ಕಾಲ ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಮ್ಮ ಹಿಂದೂಗಳು ಹೋರಾಟವನ್ನು ಮಾಡಿದ್ರು. ಹತ್ತಿರ 72 ಯುದ್ಧಗಳು ನಡೆಯಿತು. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ನಾವು ಕಳಕೊಂಡ್ವಿ. ಇವತ್ತು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ಆ ಭಗವಂತ ಶ್ರೀರಾಮನನ್ನು ನೋಡುವಂತ ಸೌಭಾಗ್ಯ ಮುಂದಿನ ಜನವರಿ ತಿಂಗಳಲ್ಲಿ ನಮಗೆಲ್ಲರಿಗೂ ಸಿಗ್ಲಿಕ್ಕಿದೆ. ಅದಕ್ಕೋಸ್ಕರ ನಾನು ಈ ಸಭೆಯ ಮುಖಾಂತರ, ತಮ್ಮೆಲ್ಲರ ಮುಖಾಂತರ ಯಾವ ನಮ್ಮ 400 ವರ್ಷಗಳ ಆ ದಾಸ್ಯದ ಸಂಕೇತವಾದಂತಹ ಬಾಬರ್ನ ಕಟ್ಟಡವನ್ನು ತೆಗೆದು ಮಂದಿರವನ್ನು ನಿರ್ಮಿಸಿ ನಾವು ಲೋಕಾರ್ಪಣೆಗೊಳ್ಳಲಿಕ್ಕಿದ್ದೇವೆ, ಅಂತಹ ಪುಣ್ಯ ದಿನವನ್ನು ನಾವು ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಸನಾತನ ನಾಶ ಮಾಡಬೇಕು, ಸನಾತನ ನಾಶವಾಗಬೇಕಾಗಿರೋದು ಅಂತ ನನಗನ್ನಿಸ್ತು. ಸ್ಟಾಲಿನ್ ಅಪ್ಪ ಪ್ರಯತ್ನ ಪಟ್ಟ, ಅವರ ತಾತ ಪ್ರಯತ್ನ ಪಟ್ಟ, ಅವರು ಮುತ್ತಾತ ಪ್ರಯತ್ನ ಪಟ್ಟ, ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜ್ನಿಯರು ಪ್ರಯತ್ನ ಪಟ್ಟರು, ಬ್ರಿಟಿಷರು ಪ್ರಯತ್ನ ಪಟ್ಟರು, ಅಲೆಕ್ಸಾಂಡರ್ನ ಕಾಲದಿಂದಲೂ ನಿರಂತರವಾಗಿ ಪ್ರಯತ್ನ ಪಡಲಾಯಿತು. ಯಾರಿಂದಲೂ ಇಂಚು ಅಲಗಾಡದ ಈ ಸನಾತನ ಇವನು ಯಾವ ಸ್ಟಾಲಿನ್ ಬಂದು ಅಲಗಾಡಿಸಬೇಕು ಅಂತ ಇವತ್ತು ನೋಡಿದಾಗ ಅನ್ಸುತ್ತೆ ಮಿತ್ರರೇ. ಒಬ್ಬ ಆರ್ಡಿನರಿ ಹಿಂದೂ ಹೇಡಿ ಅಂತಿರ್ತಾನೆ ಅಂತ ಮಹಾತ್ಮ ಗಾಂಧೀಜಿ ನಿಜವಾದ ಹಿಂದೂವನ್ನು ನೋಡ್ಲೇ ಇಲ್ಲ. ನಿಜವಾದ ಹಿಂದೂವನ್ನು ಅವರು ನೋಡಿದ್ದಿದ್ರೆ ಈ ಮಾತನ್ನ ಯಾವತ್ತೂ ಆಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನೆನಪು ಮಾಡ್ಕೊಳ್ಳಿ ಮಿತ್ರರೇ, ಜಗತ್ತನ್ನೆಲ್ಲ ಗೆದ್ದು 17ನೇ ವರ್ಷಕ್ಕೆ ತಾನು ಜಗತ್ತನ್ನ ಗೆದ್ದು ದೊಡ್ಡ ರಾಜನಾಗಬೇಕು ಅಂತ ಕನಸು ಕಂಡಿದ್ದ ಅಲೆಕ್ಸಾಂಡರ್ನ ಕನಸುಗಳು ನುಚ್ಚು ನೂರಾಗಿದ್ದು ಹಿಂದುವಿನ ಎದುರಿಗೆ ಅನ್ನೋದನ್ನ ಮರೆಯುವಂತಿಲ್ಲ. ನೆನಪು ಮಾಡ್ಕೊಳ್ಳಿ, ಮೊಹಮ್ಮದ್ ಘೋರಿ 1191ರಲ್ಲಿ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ನ ಎದುರಿಗೆ ನಿಂತಿದ್ದ. ಪೃಥ್ವಿರಾಜ್ ಚೌಹಾನ್ ಅವನನ್ನ ಯುದ್ಧದಲ್ಲಿ ಸೋಲಿಸಿದ. ಆದರೆ ಪೃಥ್ವಿರಾಜ್ ಚೌಹಾನನೊಳಗಿದ್ದ ಹಿಂದುವಿನ ಮಾತೃ ಹೃದಯ ಜಾಗೃತಗೊಳ್ತು. ಮೊಹಮ್ಮದ್ ಘೋರಿ ಕಾಲಿಗೆ ಬಿದ್ದ ಕ್ಷಣ ಕ್ಷಮಿಸಿ ವಾಪಸ್ ಕಳಿಸಿದ. ಮರು ವರ್ಷ ಮತ್ತೊಮ್ಮೆ ದಾಳಿ ಮಾಡಿದ ಮೊಹಮ್ಮದ್ ಘೋರಿ ಮೋಸ ಮಾಡಿ ಪೃಥ್ವಿರಾಜ್ ಚೌಹಾನನನ್ನ ಕೊಂದ. ಆದರೆ ನೆನ್ಪಿಟ್ಕೊಳ್ಳಿ, ಆ ಪೃಥ್ವಿರಾಜ್ ಚೌಹಾನನನ್ನ ಎದುರಿಸಿ ಸೋಲಿಸಿದ್ದು ಇದೇ ಹಿಂದೂ ಸಮಾಜ ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ. ಆಗಿದೆ ಅಂತ ಸುದ್ದಿ ಬಂತು, ಯಾರು ಮಾಡಿದ್ದು ಅಂತ ಇವತ್ತಿಗೂ ಗೊತ್ತಿಲ್ಲ. ಅನ್ನೋನ್ ಗನ್ಮ್ಯಾನ್ ಮಾಡಿದ್ದು ಅಂತ ಸುದ್ದಿ. ಅನ್ನೋನ್ ಗನ್ಮ್ಯಾನ್ ಭಾರತದ ಏಜೆಂಟು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇದು ಹೊಸ ಭಾರತ, ಶೌರ್ಯದ ಭಾರತ ಅಂತ. ಭಾರತದ ಜೋಳಿಗೆಯಲ್ಲಿ ಇನ್ನೊಬ್ಬ ಬಾಕಿ ಇದ್ದಾನೆ. ಆ ವ್ಯಕ್ತಿ ಹೇಳಿದ್ದಾನೆ, ಹೊರಗಡೆ ದೇಶದಲ್ಲ, ಒಳಗಡೆ ನೀವು ತಂಟೆ ಮಾಡಿದ್ರು ಬುಲ್ಡೋಸ್ ಮಾಡ್ತೀನಿ, ಹುಷಾರು ಅಂತ ಈ ದೇಶದ ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ. ಶೌರ್ಯ ಅನಾವರಣಗೊಳ್ಳೋ ರೀತಿ ಇದು. ಶೌರ್ಯ ಜಗತ್ತಿನ ಮುಂದೆ ನಾವು ತೆರೆದಿಟ್ಟಿರುವಂತ ರೀತಿ ಇದು.